ಮತ ಕಳ್ಳತನದಲ್ಲಿ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಕೈಜೋಡಿಸಿ ದೇಶಕ್ಕೆ ಮತ್ತು ದೇಶದ ಪ್ರಜಾಪ್ರಭುತ್ವಕ್ಕೆ ದ್ರೋಹವನ್ನ ಎಸಗಿದೆ. ಅಕ್ರಮ ಮತದಾರರ ಪಟ್ಟಿ ತಯಾರಿಸುವಲ್ಲಿ ಇಬ್ಬರೂ ಶಾಮೀಲಾಗಿರುವ ಕಾರಣ ಇಬ್ಬರೂ ಒಂದೇ ಹೇಳಿಕೆ ನೀಡುತ್ತಿದ್ದಾರೆ. ಸಾಂವಿಧಾನಿಕ ವ್ಯವಸ್ಥೆ ದುರ್ಬಲವಾಗಿರುವ ಕಾರಣವೇ ಪ್ರಶ್ನೆಯನ್ನ ಎತ್ತಲಾಗಿದೆ. ನೈತಿಕತೆ ಇದ್ದರೆ ಅಕ್ರಮವನ್ನು ನಡೆಸಿ ಅಧಿಕಾರ ಗಳಿಸಿಕೊಂಡವರು ರಾಜೀನಾಮೆ ನೀಡಿ ಹೊಸ ಜನಾದೇಶಕ್ಕೆ ಹೋಗಬೇಕು ಎಂದು ಕೆಪಿಸಿಸಿ ವಕ್ತಾರ ಅಮಳ ರಾಮಚಂದ್ರ ಆಗ್ರಹಿಸಿದ್ದಾರೆ. ಚುನಾವಣಾ ಆಯೋಗವೇ ನೀಡಿದ ದಾಖಲೆಯನ್ನೇ ರಾಹುಲ್ ಗಾಂಧಿ ಆರೋಪಿಸುವಾಗ ತೋರಿಸಿದ್ದು, ಅವರದೇ ದಾಖಲೆಗೆ ಇನ್ನೇನು ಆಧಾರ ನೀಡಬೇಕಾಗಿದೆ? ತಪ್ಪುಗಳನ್ನು ಮಾಡಿದ ಚುನಾವಣಾ ಆಯೋಗ ಕ್ಷಮೆಯನ್ನು ನೀಡಬೇಕು ಹೊರತು ರಾಹುಲ್ ಗಾಂಧಿ ಯಾಕೆ ಕೇಳಬೇಕು ಎಂದು ಹೇಳಿದ್ದಾರೆ. ಚುನಾವಣಾ ಆಯೋಗ ಏನು ಹೇಳ್ತದೆಯೋ ಅದೇ ದಾಟಿಯಲ್ಲಿ ಬಿಜೆಪಿ ಕೂಡ ಮಾತಾಡ್ತದೆ. ಯಾಕಂದ್ರೆ ಇಬ್ಬರು ಕೂಡ ಒಂದೇ ವಿಚಾರದಲ್ಲಿ ಇಬ್ಬರು ಕೂಡ ಕೈ ಮಿಲಾಯಿಸಿದ್ದಾರೆ. ಇಬ್ಬರು ಕೂಡ ಅಕ್ರಮ ಮತದಾರರ ಪಟ್ಟಿಯನ್ನು ತಯಾರಿಸುವುದರಲ್ಲಿ ಶಾಮೀಲಾದ್ದರಿಂದಲೇ ಇವರಿಬ್ಬರು ಒಂದೇ ದಾಟಿಯಲ್ಲಿ ಮಾತನಾಡಿದ್ದಾರೆ. ಚುನಾವಣಾ ಆಯೋಗ ಹೇಳಿದೆ ಇದೊಂದು ಅಸಂಬದ್ಧ, ಆಧಾರರಹಿತ ಮತ್ತು ಬೇಜವಾಬ್ದಾರಿಯುತವಾದಂತಹ ಒಂದು ಆರೋಪ ಅಂತ ಚುನಾವಣಾ ಆಯೋಗ ಹೇಳಿದ್ದಾರೆ. ಅದು ಹಾಗೆಯೇ ಹೇಳಬೇಕು ಚುನಾವಣಾ ಆಯೋಗ. ಯಾಕೆಂದ್ರೆ ಯಾವತ್ತೂ ಕೂಡ ಒಬ್ಬ ಕಳ್ಳನನ್ನು ನೀನು ಕಳ್ಳ ಅಂತ ಹೇಳಿದ್ರೆ ನಾನು ಕದೀಲಿಲ್ಲ, ಈ ಆರೋಪ ಅಸಂಬದ್ಧ, ಈ ಆರೋಪ ಆಧಾರರಹಿತ ಅಂತಲೇ ಕಳ್ಳ ಹೇಳುವುದು. ಆದ್ರೆ ನೋಡಿ, ಅಸಂಬದ್ಧ ಮತ್ತು ಆಧಾರರಹಿತ ಅಂತ ಹೇಳುವ ಚುನಾವಣಾ ಆಯೋಗದ ಈ ಮಾತು 100ಕ್ಕೆ 100 ಸುಳ್ಳು. ಯಾಕೆ ಹೇಳಿದ್ರೆ, ರಾಹುಲ್ ಗಾಂಧಿಯವರು ಪತ್ರಿಕಾಗೋಷ್ಠಿ ಮಾಡಿ ಅದರಲ್ಲಿ ಪ್ರದರ್ಶಿಸಿದಂತಹ ಎಲ್ಲ ದಾಖಲೆಗಳು ಅದು ಚುನಾವಣಾ ಆಯೋಗವೇ ಒದಗಿಸಿದಂತಹ ದಾಖಲೆಗಳು. ಅವರು ಏನು ಮತದಾರರ ಪಟ್ಟಿಯನ್ನು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ, ಅವರು ಮತದಾರರ ಪಟ್ಟಿಯ ಯಾವ ಡೇಟಾಗಳನ್ನು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ ಮತ್ತು ಆ ಮತದಾರ ಪಟ್ಟಿಯನ್ನು ವಿಶ್ಲೇಷಿಸಿ ಯಾವ ಯಾವ ವಿಚಾರಗಳಲ್ಲಿ ಎಷ್ಟೆಷ್ಟು ನಕಲಿ ಓಟುಗಳು ಆಗಿದೆ ಅಂತ ಹೇಳಿದ್ದಾರೆಯೋ ಅದಕ್ಕೆ ಬೇಕಾದ ಎಲ್ಲ ದಾಖಲೆಗಳನ್ನು ಕೊಟ್ಟದ್ದು ಚುನಾವಣಾ ಆಯೋಗವೇ.